नमस्तस्यै नमो नमः या
मंत्रपुष्पाञ्जलिं समर्पयामि।
ಸಮ್ಮುಖದಲ್ಲಿ ಎಲ್ಲ ನಮ್ಮ ಭಕ್ತ ಮಹಾದಿಗಳು ಉಳ್ಳಾಲಪೇಟೆ ಅದೇ ಪ್ರಕಾರ ಎಲ್ಲ ಭಕ್ತಾದಿ ಮಹಾದಿಗಳು ಭಕ್ತಿಯಿಂದ ಶ್ರದ್ಧೆಯಿಂದ ಎರಡು ಕೈ ಜೋಡಿಸಿ ಪ್ರಾರ್ಥನೆ ಮಾಡುತ್ತೇವೆ. ಇವತ್ತು ವಿಶೇಷವಾಗಿ ನಡೆದಂತಹ ವಿಶೇಷ ಪೂಜೆ, ಅದೇ ಪ್ರಕಾರ ಅಷ್ಟೋತ್ತರ ಪುಷ್ಪಾಂಜಲಿ ಪ್ರದಾನ, ಪ್ರದಕ್ಷಿಣ ನಮಸ್ಕಾರ, ನವದುರ್ಗ ಅಷ್ಟೋತ್ತರ ಪ್ರದಾನ, ಅದೇ ಪ್ರಕಾರ ವಿಶೇಷವಾಗಿ ರಂಗಪೂಜೆ ಹಾಗೂ ಮಹಾ ಅನ್ನ ಸಂತರ್ಪಣೆ, ಈ ಒಂದು ದೊಡ್ಡ ಕಾರ್ಯಕ್ರಮ ಇವತ್ತು ಸಮಿತಿಯವರು ನಿಯೋಜನೆ ಮಾಡಿದ್ದು. ಅದೇ ಪ್ರಕಾರ ಭಯಕೃತ್ ಭಯನಾಶನ ಅಂತ ಹೇಳ್ತಾರೆ. ಯಾವುದೊಂದು ಕಾರ್ಯಕ್ರಮ ಆಗೋದಕ್ಕಿಂತ ಮೊದಲು ಹೇಗೆ ಆಗ್ತದೋ ಹೇಳುವಂತ ಒಂದು ಭಯ ಮನಸ್ಸಲ್ಲಿರ್ತದೆ. ಆದ್ರೆ ಆ ಭಯವನ್ನು ತರೋಳು ಕೂಡ ತಾಯಿ, ಅದೇ ಪ್ರಕಾರ ಭಯ ನಾಶನ, ಆ ಭಯವನ್ನು ನಾಶ ಮಾಡೋಳು ಕೂಡ ತಾಯಿ. ಅದೇ ಪ್ರಕಾರ ಇವತ್ತು ನಾವು ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡಬೇಕಾದಂತಹ ಯಾವುದೊಂದು ಇವತ್ತಿನ ವಿಶೇಷ ಪೂಜೆಯ ಕಾರ್ಯಕ್ರಮ ಇವತ್ತು ಸಂಪನ್ನಗೊಂಡದ್ದುಂಟು. ತಾಯಿಯ ರಾತ್ರಿಕಾಲ ಪೂಜೆಯಲ್ಲಿ ಸಾವಿರಾರು ಭಕ್ತ ಮಹಾಜನರು ಆ ತಾಯಿಯ ಒಂದು ಅನುಗ್ರಹ ಆಗ್ಬೇಕು ಹೇಳೋದಕ್ಕೋಸ್ಕರ ಎಲ್ಲ ತಮ್ಮ ಉದ್ಯೋಗವನ್ನು ಎಲ್ಲ ದೂರ ಇಟ್ಟು ಈ ಶಾರದಾ ಮಾತೆಯ ಸನ್ನಿಧಾನಕ್ಕೆ ಬಂದು ಅವರವರ ಕಷ್ಟಗಳನ್ನು ದುಃಖಗಳನ್ನು ಆ ತಾಯಿಯ ಚರಣಕಮಲದಲ್ಲಿ ಇವತ್ತು ಪ್ರಾರ್ಥನೆ ಮಾಡಿದ್ದುಂಟು. ಮಾಡಿದಂತ ಎಲ್ಲ ಪ್ರಾರ್ಥನೆಯನ್ನು ಆ ತಾಯಿ ಸತ್ಯ ಮಾಡಿಕೊಡ್ಬೇಕು. ಮುಖ್ಯವಾಗಿ ಈ ಸಮಿತಿಯ ಸದಸ್ಯರಿಗೆ ಎಲ್ಲರಿಗೂ ಒಳ್ಳೆ ಆಯುಷ್ಯ ಆರೋಗ್ಯ ಕೊಡಬೇಕು. ಅಷ್ಟು ಮಾತ್ರ ಅಲ್ಲ, ಉಳ್ಳಾಲಪೇಟೆಯ ಸಮಸ್ತ ಮಹಾಜನರಿಗೆ, ಭಕ್ತ ಮಹಾಜನರಿಗೆ ಆ ತಾಯಿ ಎಲ್ಲರಿಗೂ ಆಯುಷ್ಯ ಆರೋಗ್ಯ ಸುಖ ಶಾಂತಿಯನ್ನು ಅನುಗ್ರಹ ಮಾಡಬೇಕು. ತೇನವಿನ ತೃಣವಿನ ಚಲತಿ ಅಂತ ಹೇಳ್ತಾರೆ. ತಾಯಿಯ ಅನುಗ್ರಹ ಇಲ್ಲದಿದ್ರೆ ಒಂದು ಹುಲ್ಲುಗಡ್ಡಿ ಸಮೇತ ಅಲ್ಲಾಡೋದಿಲ್ಲ ಹೇಳೋ ಪ್ರಕಾರ ಇವತ್ತು ವಿಶೇಷವಾಗಿ ಇಷ್ಟೊಂದು ದೊಡ್ಡ ಕಾರ್ಯಕ್ರಮ ಇಲ್ಲಿ ನಡೀಬೇಕಂತಾದ್ರೆ ಅದಕ್ಕೆ ವಿಶೇಷವಾಗಿ ತಾಯಿಯ ಅನುಗ್ರಹ ಖಂಡಿತ ಬೇಕು. ಅದೇ ಪ್ರಕಾರ ಇವತ್ತು ಈ ನವರಾತ್ರಿಯ ಪರ್ವಕಾಲದಲ್ಲಿ ಆ ತಾಯಿ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾ ಸರಸ್ವತಿ ತ್ರಿಗುಣಾತ್ಮಕ ರೂಪದಲ್ಲಿ ಆ ಪಂಚದುರ್ಗಾ ಪರಮೇಶ್ವರ ಹೇಳುವ ರೂಪದಲ್ಲಿ ಇವತ್ತು ಬಂದು ಇವತ್ತೆಲ್ಲ ನಮ್ಮನ್ನು ಹರಸಿದ್ದುಂಟು. ಇವತ್ತು ಯಾರ್ಯಾರು ಭಕ್ತ ಮಹಾಜನರು ವಿಶೇಷ ಪೂಜೆ ಮಾಡಿ, ರಂಗಪೂಜೆ ಮಾಡಿ, ಅನ್ನ ಸಂತರ್ಪಣೆ, ವಿಶೇಷ ತನುಮನ ಧನವನ್ನು ಅರ್ಪಣೆ ಮಾಡಿ ತಾಯಿಯ ಸನ್ನಿಧಾನದಲ್ಲಿ ಸೇವೆ ಮಾಡಿದ್ದೀರಿ. ನಿಮ್ಮ ಎಲ್ಲ ಮನಸಾಭಿಷ್ಟಗಳನ್ನು ಆ ತಾಯಿ ಸಿದ್ಧಿ ಮಾಡಿಕೊಡ್ಲಿ. ಅದೇ ಪ್ರಕಾರ ಯಾವ್ಯಾವ ಜೀವನದಲ್ಲಿ ನಮ್ಮ ಬರುವ ಕಷ್ಟ ದುಃಖಗಳಿದ್ರೆ ಅದನ್ನೆಲ್ಲ ನಿವಾರಣೆ ಮಾಡಿ ನಮ್ಮ ಎಲ್ಲ ಇಷ್ಟಾರ್ಥಗಳನ್ನು ಆ ತಾಯಿ ಸತ್ಯ ಮಾಡಿಕೊಡ್ಬೇಕು. ಕೊಟ್ಟಂತಹ ಮಕ್ಕಳಿಗೆ ಒಳ್ಳೆ ವಿದ್ಯಾ ಬುದ್ಧಿ ಜ್ಞಾನವನ್ನು ಅನುಗ್ರಹ ಮಾಡಬೇಕು. ಮಾಡುವಂತಹ ಉದ್ಯೋಗ ವ್ಯವಹಾರದಲ್ಲಿ ಒಳ್ಳೆ ಯಶಸ್ಸು ಕೀರ್ತಿ ಅಭಿವೃದ್ಧಿಯನ್ನು ಕೊಡಬೇಕು. ಅದೇ ಪ್ರಕಾರ
ಪ್ರಕಾರ ಇಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರೆಲ್ಲ ಭಕ್ತ ಮಹಾಜನರು ಅವಳ ಸನ್ನಿಧಿಯಲ್ಲಿ ಸೇವೆ ಮಾಡಿದ್ದಾರೋ ಅವರಿಗೆಲ್ಲ ಸಂಪೂರ್ಣ ಫಲವನ್ನು ಆ ತಾಯಿ ಪ್ರಾಪ್ತಿ ಮಾಡಿಕೊಟ್ಟು ಮುಂದಿನ ವರ್ಷ ಇದಕ್ಕಿಂತ ವಿಜೃಂಭಣೆಯಲ್ಲಿ ತಾಯಿ ಆರಾಧನೆ ಮಾಡುವಂತ ಭಾಗ್ಯವನ್ನು ಇಡೀ ನಮ್ಗೆ ಮಹಾಜನರಿಗೆ ಕೊಡ್ಲಿ ಅಂತ ಆ ತಾಯಿಯಲ್ಲಿ ಪ್ರಾರ್ಥನೆ ಮಾಡಿ ಆಶೀರ್ವಾದ ಮಾಡಿ. ಬೋಲೋ ಭಾರತ್ ಮಾತಾ